ಸಂಪ್ರತಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಜರುಗಿಸುವ ಹಾಗೆ ಈ 2023-24ನೇ ಸಾಲಿನಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ನಮ್ಮ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ನಿರ್ದೇಶನದಂತೆ ಈ ದಿನ ಇಲ್ಲಿ ಜರುಗಿಸಲಾಗುತ್ತದೆ. ಪ್ರಪ್ರಥಮವಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಆದರಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂಬ ಶುಭವನ್ನು ಹಾರೈಸುತ್ತಾ ಕಾರ್ಯಕ್ರಮದಂತೆ ಈ ದಿನ ನಾವು ಪುಣ್ಯ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಆರಂಭಿಸಲು ಹೋಗ್ತಾ ಇದ್ದೇವೆ. ಈ ಪುಣ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಪವಿತ್ರ ಕುರಾನ್ ಪಾರಾಯಣ ಮಾಡೋದು ಕೂಡ ಪುಣ್ಯ ಕಾರ್ಯವಾಗಿದೆ. ಈ ಕಾರ್ಯಕ್ರಮದ ನಿಮಿತ್ತ ಕಿರಾತನ್ನು PH ಮೊಹಮ್ಮದ್ ಅನ್ಸಾರ್ ತೈಬಾ ಮದೀನಾ ಎಜುಪಾರ್ಕ್ ಇದರ ದರ್ಸ್ ವಿದ್ಯಾರ್ಥಿ ಅರೆಕಳ ಇವರು ಕಿರಾತನ್ನು ನಮ್ಮ ಮುಂದೆ ಪಠಿಸಬೇಕಲ್ಲಿ ಇದು ಕೇಳಿಕೊಳ್ತಾ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. أعوذ بالله من الشيطان الرجيم. بسم الله الرحمن الرحيم. الرحمن علم القرآن خلق الإنسان علمه البيان. الشمس والقمر بحسبان والنجم والشجر يسجدان والسماء رفعها ووضع الميزان ألا تطغوا في الميزان وأقيموا الوزن بالقسط ولا تخسروا الميزان والأرض وضعها للأنام فيها فاكهة والنخل ذات الأكمام والحب ذو العصف والريحان فبأي آلاء ربكما تكذبان خلق الإنسان من صلصال كالفخار وخلق الجان من مارج من نار فبأي آلاء ربكما تكذبان رب المشرقين ورب المغربين فبأي آلاء ربكما تكذبان مرج البحرين يلتقيان بينهما برزخ لا يبغيان فبأي آلاء ربكما تكذبان. ಪಠಿಸಿದಂತ ತೈಬಾ ಮದೀನದ ದರ್ಸ್ ವಿದ್ಯಾರ್ಥಿ PH ಮೊಹಮ್ಮದ್ ಅನ್ಸಾರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದರು ಇಲಾಖೆ ಆಡಳಿತಾಧಿಕಾರಿ ಅವರ ಜೊತೆ ಬಂದಂತ ಪ್ರವೀಣ್ ಚಂದ್ರ ಶೆಟ್ಟಿ ಬಂದರು ಸಂರಕ್ಷಣಾಧಿಕಾರಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅವರಿಗೆ ನಮ್ಮ ಅಶ್ರಫ್ ಅವರು ನಿರ್ದೇಶಕರು ರೂಪಿಸಿ ನೀಡುವ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಹಿರಿಯ ನಿರ್ದೇಶಕರು ಶ್ರೀಯುತ PH ಹಮೀದ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಅದೇ ರೀತಿ ನಮ್ಮ ಇನ್ನೊಬ್ಬ ನಿರ್ದೇಶಕರಾದಂತಹ ಎಂ.ಎ. ಗಫೂರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಗೌರವದಿಂದ ಆಧಾರಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೊಬ್ಬ ನಿರ್ದೇಶಕರಾದಂತಹ ಹಾಜಿ ಬಿ ಮೊಹಮ್ಮದ್ ಶಾಲಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಗೌರವದಿಂದ ಆಧಾರಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೊಬ್ಬ ನಿರ್ದೇಶಕರಾದಂತಹ ಕೆ.ಎಂ.ಎಚ್. ಇಬ್ರಾಹಿಂ ಖಲೀಲ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ನಿರ್ದೇಶಕರಾದಂತಹ ಎ.ಎನ್.ಆರ್. ಅನ್ವರ್ ಹುಸೇನ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆಧಾರಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬ ನಿರ್ದೇಶಕರಾದಂತಹ ಎಸ್.ಕೆ. ಇಸ್ಮಾಯಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ವೇದಿಕೆಯ ಹೊರಗಡೆ ನಮ್ಮ ನಿರ್ದೇಶಕರಾದಂತಹ ಎಸ್.ಎಂ. ಇಬ್ರಾಹಿಂ ರವರು, ಎಂ.ಕೆ. ಮೊಹಮ್ಮದ್ ಇಬ್ರಾಹಿಂ ರವರು, ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂತಹ ಬಿ. ಅಹಮದ್ ಬಾವಾ ಬಜಾಲ್ ರವರು, ಅದೇ ರೀತಿ ಇನ್ನುಳಿದ ಎಲ್ಲ ನಿರ್ದೇಶಕರನ್ನು ಕೂಡ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಅದೇ ರೀತಿ ಸಂಘದ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಅಬ್ದುಲ್ ಲತೀಫ್ ರವರನ್ನು ಕೂಡ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಅವರ ಜೊತೆಗೆ ಎಲ್ಲ ಸಿಬ್ಬಂದಿ ವರ್ಗದವರನ್ನು, ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಂಘದ ಸದಸ್ಯರುಗಳನ್ನು, ಇಲ್ಲಿ ಪುಸ್ತಕವನ್ನು ಪಡ್ಕೊಳ್ಳಲು ಬಂದಂತ ಎಲ್ಲ ಹೆತ್ತವರನ್ನು ಮತ್ತು ಅದೇ ರೀತಿ ವಿದ್ಯಾರ್ಥಿಗಳನ್ನು ಕೂಡ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಮಾಧ್ಯಮದ ಗೆಳೆಯರನ್ನು ಕೂಡ ಆಧಾರಪೂರ್ವಕವಾಗಿ ನಾನು ಸ್ವಾಗತಿಸುವ ನನ್ನ ಸ್ವಾಗತವನ್ನು ನಾನು ಕೊನೆಗೊಳಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಗಣ್ಯ ಅತಿಥಿಗಳೇ, ಈಗಾಗಲೇ ನಮ್ಮ ಸಹಕಾರಿ ಸಂಘವು 2008ನೇ ಸಾಲಿನಿಂದ ಈ ಪುಸ್ತಕ ವಿತರಣೆ ಅಂತ ಒಂದು ಕಾರ್ಯಕ್ರಮವನ್ನು ವರ್ಷ ಪ್ರತಿ ನಿರಂತರವಾಗಿ ಹಮ್ಮಿಕೊಳ್ತಾ ಬರ್ತಾ ಇದೆ. ಅದರ ಪ್ರಕಾರ ಈ ವರ್ಷವೂ ಕೂಡ ನಮ್ಮ ಸಂಘದ ಸಾರ್ವಜನಿಕ ಉಪಕಾರ ನಿಧಿಯಿಂದ ಈ 500ರಷ್ಟು ಶಾಲಾ ವಿದ್ಯಾರ್ಥಿನಿಯರಿಗೆ ಮತ್ತು ಕಾಲೇಜು ವಿದ್ಯಾರ್ಥಿನಿಯರಿಗೆ ಅವರನ್ನು ಕೂಡ ಆರ್ಥಿಕವಾಗಿ ಹಿಂದುಳಿದವರಿಗೆ ಪುಸ್ತಕವನ್ನು ಕೊಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಈಗಿನ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದೆ. ಅದೇ ರೀತಿ ನಮ್ಮ ಸಂಘವು ಹಲವಾರು ವರ್ಷಗಳಿಂದ ನಿರಂತರವಾಗಿ ಕಿಡ್ನಿ, ಹಾರ್ಟ್ ಮತ್ತು ಕ್ಯಾನ್ಸರ್ನಲ್ಲಿ ಇದ್ದಂತಹ ಬಳಲುತ್ತಿರುವಂತಹ ಬಡ ರೋಗಿಗಳಿಗೂ ಕೂಡ ತಮ್ಮಿಂದಾದಂತಹ ಆರ್ಥಿಕ ಸಹಕಾರವನ್ನು ವರ್ಷ ಪ್ರತಿ ಮಾಡ್ತಾ ಬರ್ತಿದ್ದು, ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೂಡ ಸಂಘವು ಸಹಕಾರವನ್ನು ನೀಡ್ತಾ ಬರುತ್ತಿರುವಂತದ್ದು ಕೂಡ ಅದು ಶ್ಲಾಘನೀಯವಾದಂತಹ ವಿಚಾರ. ಈಗಾಗಲೇ ಸಂಘವು ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳನ್ನು ಬರುವುದನ್ನು ಮನಗಂಡು ನಮಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಸಹಕಾರದಿಂದ ಈ ಸಂಘಕ್ಕೆ ಜಿಲ್ಲಾ ಮಟ್ಟದಲ್ಲಿ 2 ಸಾರಿ ಮತ್ತು ರಾಜ್ಯ ಮಟ್ಟದಲ್ಲಿ 1 ಸಾರಿ ಉತ್ತಮ ಸಹಕಾರಿ ಸಂಬಂಧ ಎಂಬ ಬಿರುದು ಕೂಡ ಬಂದಿರುವುದು ಕೂಡ ಅದಕ್ಕೂ ಕೂಡ ಒಂದು ಸಂಘದ ಒಂದು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕೂಡ ಒಂದು ಸಾಧ್ಯವಾಗಿದೆ ಮತ್ತು ಅದಕ್ಕೆ ಕೂಡ ಒಂದು ಶ್ಲಾಘನೆ ಕೂಡ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬರ್ತಾ ಇದ್ದೇನೆ. ಈ ಸಂಘದ ಒಂದು ಕೆಲಸ ಕಾರ್ಯ ಏನಂತ ಹೇಳಿದ್ರೆ, ಸಂಘವು ನಮ್ಮ ಮೀನುಗಾರಿಕಾ ಬೋಟ್ದಾರ ಸದಸ್ಯರಿಗೆ ಡೀಸೆಲ್ ವಿತರಿಸುವಂತದ್ದು ಮತ್ತು ನಾಡದೋಣಿಗಳಿಗೆ ಸೀಮೆಯನ್ನೇ ವಿತರಿಸುವಂತಹ ಒಂದು ಕಾರ್ಯಗಳಿಂದ ಸಂಘಕ್ಕೆ ನಿರಂತರವಾಗಿ ಬಂದಂತಹ ಲಾಭದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ. ಅದರ ಜೊತೆಗೆ ಈ ಸಂಘದಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಸಂಘದ ಆಡಳಿತ ಮಂಡಳಿ, ಅದೇ ರೀತಿ ಸಂಘದ ಸಿಬ್ಬಂದಿ ವರ್ಗ ಅವರು ಕೂಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂಡ ಸಂಘದ ಆಡಳಿತ ಮಂಡಳಿ ಒಂದು ಒಗ್ಗಟ್ಟಿನಿಂದ ಮತ್ತು ಅವರ ಸಲಹೆಯಂತೆ ಸಂಘದ ಸಿಬ್ಬಂದಿ ವರ್ಗ ಕೂಡ ಉತ್ತಮವಾಗಿ ಕೆಲಸ ಕಾರ್ಯ ಮಾಡ್ತಾ ಬರುತ್ತಿರುವುದರಿಂದ ಈ ಸಂಘವು 2002ರಿಂದ ಆರಂಭವಾಗಿ ಈಗ 2023-24ನೇ ಸಾಲಿನವರೆಗೂ ಕೂಡ ನಿರಂತರ ವರ್ಷ ಪ್ರತಿ ಹೆಚ್ಚಿನ ವ್ಯವಹಾರವನ್ನು ಮಾಡ್ತಾ ಬರುತ್ತಿರುವುದು ಮತ್ತು ವರ್ಷ ಪ್ರತಿ ಹೆಚ್ಚಿನ ಲಾಭವನ್ನು ಕೂಡ ಗಳಿಸ್ತಾ ಬರ್ತಾ ಇರುವುದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲು ಬಯಸ್ತಾ ಇದ್ದೇನೆ. ನಮ್ಮ ಸಂಘದ ಅಭಿವೃದ್ಧಿ ಮತ್ತು ಉತ್ತಮ ಕಾರ್ಯಗಳಿಗೆ ನಮ್ಮ ಬಂದರು ಇಲಾಖೆ, ಮೀನುಗಾರಿಕೆ ಇಲಾಖೆ, ಸಹಕಾರ ಇಲಾಖೆ, ಇದಕ್ಕೆ ಸಂಬಂಧಿಸಿದಂತ ಎಲ್ಲ ಇಲಾಖೆಗಳು ಕೂಡ ನಮಗೆ ಉತ್ತಮವಾದಂತಹ ಮಾರ್ಗದರ್ಶನ ಮತ್ತು ಸಹಕಾರವನ್ನು ಕೂಡ ನೀಡುವುದರಿಂದ ಈ ಸಂಘ ಅಭಿವೃದ್ಧಿಯಾಗಿ ಕೂಡ ಸಾಧ್ಯವಾಗಿದೆ. ಅದರ ಜೊತೆಗೆ ನಮಗೆ ಎಲ್ಲ ಜನಪ್ರತಿನಿಧಿಗಳು ನಮ್ಮ ಕಾರ್ಪೊರೇಷನ್ನಲ್ಲಿ ಹಿಡಿದು MLAಗಳಿಂದ ಹಿಡಿದು ಉಸ್ತುವಾರಿ ಮಂತ್ರಿಗಳಿಂದ ಹಿಡಿದು ಸಂಬಂಧಿಸಿದ ಮೀನುಗಾರಿಕೆ ಮಂತ್ರಿಗಳಿಂದ ಹಿಡಿದು ಸಹಕಾರ ಇಲಾಖೆಯ ಮಂತ್ರಿಗಳಿಂದ ಹಿಡಿದು ಎಲ್ಲರೂ ಕೂಡ ನಮ್ಮ ಸಂಘದ ಒಂದು ಹಿತದೃಷ್ಟಿ ಮತ್ತು ನಮ್ಮ ಸಂಘದ ಆಡಳಿತ ಮಂಡಳಿ ಮತ್ತು ಅಧಿಕಾರಿ ವರ್ಗ ಯಾವಾಗಲೂ ಕೂಡ ಹೋದಾಗ ಕೂಡ ಅದು ಪಕ್ಷ ಭೇದವಿಲ್ಲ, ಯಾವುದೇ ಪಕ್ಷದವರು ಅಧಿಕಾರದಲ್ಲಿರಲಿ ಅವರೆಲ್ಲರೂ ಕೂಡ ಸಹಕರಿಸುವಂತಹ ಒಂದು ಮನೋಭಾವವನ್ನು ಹೊಂದಿದ್ದು ಕೂಡ ನಮ್ಮ ಸಂಘಕ್ಕೆ ಸಹಕಾರಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಎಲ್ಲ ಈ ಸಂಘಕ್ಕೆ ಸಹಕರಿಸಿದ ಅಧಿಕಾರಿ ವರ್ಗದವರಿಗೆ, ಎಲ್ಲ
ಜನಪ್ರತಿನಿಧಿಗಳಿಗೆ ಮತ್ತು ನಮ್ಮ ಜೊತೆ ಸಹಕರಿಸಿದ ನಮ್ಮ ಎಲ್ಲ ಗ್ರಾಹಕರಿಗೆ, ಅದರಲ್ಲೂ ಕೂಡ ಮೀನುಗಾರಿಕಾ ಬೋಟುದಾರರಿಗೆ, ನಾಡದೋಣಿಯ ಬೋಟುದಾರರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿ, ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಪುಸ್ತಕವನ್ನು ಖರೀದಿಸಲು ಬಂದಂತ ತಮ್ಮೆಲ್ಲರಲ್ಲಿ ಒಂದೇ ಒಂದು ಮನವಿ, ನಮ್ಮ ಸಂಘದ ಮನವಿಯನ್ನು ನಾನು ನಿಮ್ಮಲ್ಲಿ ಬಯಸ್ತಾ ಇದ್ದೇನೆ. ನೀವು ನಮಗಾಗಿ ಪ್ರಾರ್ಥನೆ ಮಾಡಿ, ನಮ್ಮ ಇಷ್ಟು ಸಂಘ ಬೆಳೆಯಲು ಮತ್ತು ಈ ಪುಸ್ತಕ ಮತ್ತು ಬೇರೆ ಬೇರೆ ಒಳ್ಳೆಯ ಕಾರ್ಯಕ್ರಮಗಳು ನಿಮ್ಮೆಲ್ಲರ ದುವಾದಿಂದ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಯಾರಾದರೂ ಪುಸ್ತಕವನ್ನು ಖರೀದಿ ಮಾಡಿ ತಾವು ಹರಿದಾರು ಹೋಗ್ತಾ ಇದ್ದೀರಿ, ತಾವು ಮುಂದಕ್ಕೆ ಒಂದು ದಿನ ಒಂದೊಂದು ವಿಭಾಗದಲ್ಲಿ ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು ಅಥವಾ ಉತ್ತಮ ವ್ಯಕ್ತಿಗಳಾಗ್ಬೋದು, ತಾವು ಇವತ್ತು ಬರೆದಂತಹ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ತಮ್ಮಿಂದ ಇತರರಿಗೆ ಪುಸ್ತಕ ಸಿಗುವಂತ ಒಂದು ಒಳ್ಳೆಯ ಕೆಲಸಗಳಾಗುವಂತ ಒಂದು ಕಾರ್ಯಕ್ರಮ ನಿಮ್ಮ ಮಕ್ಕಳಿಂದ ಮತ್ತು ನಿಮ್ಮಿಂದ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಪ್ರಾರ್ಥನೆ ನಮ್ಮ ಸಹಕಾರಿ ಸಂಘದ ಜೊತೆ ಮತ್ತು ನಮ್ಮೆಲ್ಲರ ಸಹಕಾರಿ ಸಂಘದ ನಿರ್ದೇಶಕರ ಜೊತೆ ಮತ್ತು ನಮ್ಮ ಸಿಬ್ಬಂದಿ ವರ್ಗದ ಜೊತೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಬೇಡಿಕೆಯನ್ನು ಸಲ್ಲಿಸ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ, ಆರಂಭದಲ್ಲಿ ನಮ್ಮ ಬಂದರು ಅಧಿಕಾರಿಗಳು ಪುಸ್ತಕ ವಿತರಣೆ ಮಾಡುವುದಕ್ಕಿಂತ ಮೊದಲು ನಮ್ಮ ಈ ಸಮಾರಂಭದ ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳಿಗೆ ಮತ್ತು ವೇದಿಕೆಯಲ್ಲಿ ಆಗಮಿಸಿದಂಥ ಎಲ್ಲ ಗಣ್ಯರೇ ಮತ್ತು ಈ ಸಂಘದ ಪದಾಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಮಹನೀಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ಈ ಅಲ್ಪಸಂಖ್ಯಾತ ಕರಾವಳಿ ಈ ಮೀನುಗಾರ ಸಂಘ ಇದು 2008ರಿಂದ ಪ್ರಾರಂಭಗೊಂಡಿದೆ ಅಂತ ಹೇಳ್ತಾರೆ. ಬಟ್ ಅವರು 2002ರಿಂದ ಬಟ್ ಆದರೆ ಇಂಥ ಒಂದು ಸಂಘ ಸಂಸ್ಥೆ ಇಂಥ ಈ ಮಕ್ಕಳಿಗೆ ಎಜುಕೇಶನ್ ಕೊಡೋದಂದ್ರೆ ಬಹಳ ಒಳ್ಳೆಯದಾಗಿದೆ. ಯಾಕಂದ್ರೆ ಮಕ್ಕಳ ಕೆಲವೊಮ್ಮೆ ಏನು ಆರ್ಥಿಕವಾಗಿ ಹಿಂದುಳಿದಿದ್ರೆ ಏನು ಅಲ್ಲಿಂದ ವಿದ್ಯಾಭ್ಯಾಸಕ್ಕೆ ಕುಂಠಿತವಾಗುವಂತಹ ಸಂದರ್ಭ ಉಂಟಾಗ್ತದೆ. ಬಟ್ ಇಂಥವರು ಈ ಒಂದು ಏನು ಉತ್ತೇಜನ ಕೊಡುವುದರಿಂದ ಮಕ್ಕಳಿಗೆ ಮುಂದೆ ವಿದ್ಯಾಭ್ಯಾಸ ಮುಂದುವರಿದಂತಾಗ್ತದೆ ಮತ್ತು ಬಡತನದ ಒಂದು ಏನು ಪುಸ್ತಕ ನೀಡುವಂತ ಕೆಲವಂತ ಏನು ಅವರ ಹಿರಿಯವರಿಗೆ ಕಷ್ಟ ಆಗ್ತದೆ, ಅದನ್ನು ಇವರು ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಮೆಚ್ಚತಕ್ಕಂತಹ ವಿಷಯ. ಮತ್ತು ಇಂತಹ ಸಂಘ ಸಂಸ್ಥೆಗಳು ಇನ್ನೂ ಹಲವಾರು ಇವರು ಹೇಳಿದ ಹಾಗೆ ಇನ್ನು ಹಲವಾರು ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕವಾಗಿ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದವರಿಗೆ ತುಂಬಾ ಸಹಾಯಕವಾಗ್ತದೆ. ಅದೇ ತರ ಇವರು ಇನ್ನು ಮುಂದೆಯೂ ಇದೇ ತರ ಇಂತಹ ಮಾಡಲಿಕ್ಕೆ ಏನು ನಿಮ್ಮ ಅಲ್ಲಾಹು ದೇವರು ಅವರಿಗೆ ಅನುಗ್ರಹ ಕೊಡಲಿ ಮತ್ತು ಇನ್ನು ಉತ್ತೇಜನ ಕೊಡಲಿ, ಇನ್ನು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಬರುತ್ತಾ ನಾನು ಮಾತು ಮುಗಿಸ್ತೇನೆ. ತಮ್ಮನ್ನು ಉದ್ದೇಶಿಸಿ ಮಾನ್ಯ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರು ಶ್ರೀಯುತ ದಿಲೀಪ್ ಕುಮಾರ್ ಇವರು ನಮ್ಮೊಂದಿಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎದುರು ನಡೆದಿರುವ ಸಮಸ್ತರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ಈ ಅಲ್ಪಸಂಖ್ಯಾತ ಸೊಸೈಟಿ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಇದು ತುಂಬಾ ಪುಣ್ಯ ತರುವಂತಹ ಕಾರ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಎಷ್ಟೋ ಮಕ್ಕಳಿಗೆ ಬೆಳೀತಾ ಅವರ ಕುಟುಂಬದ ಬಡತನದ ಮಧ್ಯೆ ಈ ತರದ ಒಂದು ಸಹಕಾರ ಸಿಗುವಂತದ್ದು ತುಂಬಾ ಕಡಿಮೆ. ನಿಮ್ಮ ಒಂದು ಸಂಘ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು, ಸಮಾಜದಿಂದ ನಾವು ತೆಗೆದುಕೊಳ್ಳುವುದು ಮಾತ್ರ ಅಲ್ಲ ಅಂತ ನಿಮ್ಮ ಒಂದು ಆಲೋಚನೆ ಲಹರಿ ಇದೆ. ಇದು ಇನ್ನೊಬ್ಬರಿಗೆ ಆದರ್ಶಪ್ರಾಯವಾದದ್ದು ಅಂತ ಹೇಳ್ತಾ ಈ ನಿಮ್ಮ ಕೆಲಸ ಇನ್ನೂ ಕೂಡ ಮುಂದುವರಿಲಿ, ನಿಮ್ಮ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾ ಈ ಅವಕಾಶ ನೀಡೋದಕ್ಕೆ ನಿಮ್ಗೆಲ್ಲರಿಗೂ ನಮಸ್ಕರಿಸುತ್ತಾ ನಿಮ್ಮೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕೈಗೊಳ್ಳುವಂತಹ ಕಾರ್ಯಕ್ರಮ ಇನ್ನೊಬ್ಬರಿಗೆ ಮಾದರಿಯಾಗಲಿ, ಆದರ್ಶಪ್ರಾಯವಾಗಲಿ ಎಂಬ ನುಡಿಗಳೊಂದಿಗೆ ತಮ್ಮ ಮಾತುಗಳನ್ನಾಡಿದಂತ ಸನ್ಮಾನ್ಯ ಶ್ರೀ ದಿಲೀಪ್ ಕುಮಾರ್ ಉಪನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಢಾಕಾ ಜಿಲ್ಲಾ ಮಂಗಳೂರು ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಮುಂದಕ್ಕೆ ಪುಸ್ತಕ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಈಗಾಗಲೇ ನಾವು ಸಾಂಕೇತಿಕವಾಗಿ ವೇದಿಕೆಯಲ್ಲಿ 11 ಜನರಿಗೆ ಪುಸ್ತಕವನ್ನು ನಾವು ವಿತರಣೆ ಮಾಡಲಿದ್ದೇವೆ. ನಮ್ಮ ಜೊತೆ ಸನ್ಮಾನ್ಯ ಅಧ್ಯಕ್ಷರು ಮತ್ತು ನಮ್ಮ ಗಣ್ಯ ಅತಿಥಿಗಳು ಶ್ರೀಯುತ ಬಿ ಮಾಧವಕಾರನ್ ಮತ್ತು ಶ್ರೀ ದಿಲೀಪ್ ಕುಮಾರ್ ಇವರು ಈ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಸಾಂಕೇತಿಕವಾಗಿ ಪ್ರಾರಂಭದಲ್ಲಿ ಒಂದು ಪುಸ್ತಕವನ್ನು ನಿಮ್ಮ ಅಧ್ಯಕ್ಷರು ನೀಡಬೇಕು. ಫಾತಿಮಾ ಸಾದಿಯಾ 9th ಸ್ಟ್ಯಾಂಡರ್ಡ್ ದಯವಿಟ್ಟು ವೇದಿಕೆಗೆ ಬರಬೇಕು.